ಸ್ನೇಹಿತರೆ, ಕರ್ನಾಟಕ ಮತ್ತು ಕೇರಳ ಸರ್ಕಾರದ ಸಹಯೋಗದಿಂದ ಅಡಿಕೆಯ ಬೆಲೆ ಕುಸಿದಾಗ ವಾರಣಾಸಿ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಕ್ಯಾಂಪ್ಕೋ ಪ್ರಾರಂಭ ಮಾಡಲಾಯಿತು. ಆ ಕಾಲಘಟ್ಟ ಅದಕ್ಕಿಂತ ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಮಾರುಕಟ್ಟೆ, ಬಾಳೆಕಾಯಿ, ತೆಂಗಿನಕಾಯಿ ಎಲ್ಲ ಮಾರುಕಟ್ಟೆಯನ್ನ ಕರ್ನಾಟಕದ ಆಗಿನ ಮದ್ರಾಸ್ ಸರ್ಕಾರ ಇತ್ತದು. ಈ ಭಾಗದಲ್ಲಿ ಸಹಕಾರಿ ಪಿತಾಮಹ ಅಂತ ಹೇಳಿ ಕರೆಯುತ್ತಿರುವಂಥ ಸಾಮಾಜಿಕ ಸಂಘಟನೆಗಳಲ್ಲಿ ಅನೇಕ ರೀತಿಯ ಹೊಸತನವನ್ನು ಕೊಟ್ಟಿರುವಂಥ ಮೊಳಹಳ್ಳಿ ಶಿವರಾಯರು ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕರ ಮಾರಾಟ ಸಹಕಾರಿ ಸಂಘ SKCMS, ದಕ್ಷಿಣ ಕನ್ನಡ ಕೃಷಿಕರ ಸಹಕಾರಿ ಮಾರಾಟ ಸಂಘ, ಇದು ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಇಡೀ ದೇಶದ ಅಡಿಕೆಯ ಬೆಲೆ ಮಂಗಳೂರಿನ SKCMSನಲ್ಲಿ ನಿಶ್ಚಯ ಆಗ್ತಾ ಇತ್ತು. ಆಗಿನ SKCMSನ ಕ್ಯಾಲೆಂಡರ್, ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಹಕಾರಿ ಸಂಘದ ಕ್ಯಾಲೆಂಡರ್ನಲ್ಲಿ ಭತ್ತ ಮತ್ತು ಅಕ್ಕಿ ಬಿಟ್ಟು ಎಲ್ಲ ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಮಾಡ್ತಾ ಇತ್ತು. ಉಪ್ಪಿನಕಾಯಿಯಿಂದ ಹಿಡಿದು ಗೆರಟೆಯವರೆಗೆ ಮಾರಾಟ ಆಗ್ತಾ ಇತ್ತು. ನಾವೆಲ್ಲ ಬಾಳೆಗೊನೆ ಸಹಿತ ಮಂಗಳೂರಿಗೆ ಕಳಿಸ್ತಾ ಇದ್ದೆವು. ಇದು ಬಹಳ ಚೆನ್ನಾಗಿ ಮಾರಾಟ ಆಗ್ತದೆ ಅಲ್ಲಿ, ಯಾಕಂದ್ರೆ ಅದು ಸ್ಪರ್ಧಾತ್ಮಕವಾದಂಥ ಕೊಟ್ಟೆ ಹಾಕಿ ಟೆಂಡರ್ ಹಾಕಿ ತಗೊಳ್ಳುವಂಥದ್ದು, ಬಿಡ್ ಅಂತ. SKCMS ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಯಾರು ಬಿಡ್ ಹಾಕ್ಲಿಕ್ಕೆ ಬರ್ತಾ ಇದ್ರು, ಆ ಪರ್ಚೇಸರ್ಸ್ ಯಾರಿದ್ರು ಅಡಿಕೆ ಇದ್ದು, ಅವರೆಲ್ಲ ಒಗ್ಗಟ್ಟಾಗಿ ಕಡಿಮೆ ರೇಟ್ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿ ಈ ಪದ್ಧತಿಗಿಂತ ಸ್ವಲ್ಪ ಬದಲಾವಣೆ ಆಗಲಿ, ನಾವೇ ಪರ್ಚೇಸ್ ಮಾಡಿ ಅಡಿಕೆ ಮಾರುಕಟ್ಟೆ ಮಾಡಬೇಕು ಎನ್ನುವಂಥ ಕಲ್ಪನೆ ಇಟ್ಟುಕೊಂಡು ವಾರಣಾಸಿ ಸುಬ್ರಾಯ ಭಟ್ರು ಮತ್ತು ಅವರ ಸಹಯೋಗಿಗಳು ಕ್ಯಾಂಪ್ಕೋ ಪ್ರಾರಂಭಕ್ಕೆ ಯೋಚನೆ ಮಾಡಿದರು. ಆಗ ಸರ್ಕಾರ ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಹೇಳ್ತೇವೆ, ಅದು ಸರ್ಕಾರ ತನ್ನ ಶೇರ್, ಗವರ್ಮೆಂಟ್ ಶೇರ್ ಅನ್ನು ಕೊಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನು ಬೆಳೆಸಿದೆ. ಹಾಗಾಗಿ SKCMSನ ಅನೇಕ ಚಟುವಟಿಕೆಗಳು ಕ್ಯಾಂಪ್ಕೋಗೆ ಸ್ಥಳಾಂತರ ಆಯಿತು. ಆದರೆ ಕ್ಯಾಂಪ್ಕೋ ನಿರ್ದಿಷ್ಟವಾಗಿ ಅಡಿಕೆ ಮಾತ್ರ ವ್ಯವಹಾರಕ್ಕಿತ್ತು. ಬಾಳೆಕಾಯಿ ಇನ್ನಿತರ ವಸ್ತುಗಳಿಗೆ SKCMS ಇತ್ತು. ಈ ಕ್ಯಾಂಪ್ಕೋದ ಇವತ್ತಿನ ವಾರಣಾಸಿ ಟವರ್ಸ್, ಈ ಸ್ಥಳ ಕೂಡ SKCMS, ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಹಕಾರಿ ಸಂಘ. ಆ ಸ್ಥಳವನ್ನ ಮಂಗಳೂರಿನ ಒಬ್ಬ ಕ್ರೈಸ್ತ ಬಂಧು ಮೊಳಹಳ್ಳಿ ಶಿವರಾಯರನ್ನ ನೋಡಿ ದಾನವಾಗಿ ಕೊಟ್ಟದ್ದು, ಅದಕ್ಕೆ ಕ್ರಯ ಕೊಟ್ಟಿಲ್ಲ ಅಂತ SKCMS ಕೆಲಸ ನಿರ್ವಹಿಸ್ತಾ ಇತ್ತು. ಕ್ಯಾಂಪ್ಕೋ ಇನ್ನೊಂದು ಕಡೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇತ್ತು. ಚುನಾವಣೆಗಳು, ಸ್ಪರ್ಧೆಗಳು, ರಾಜಕೀಯ ಸಹಜ ಇರ್ತದೆ, ಇಲ್ಲ ಅಂತ ಹೇಳುವುದಿಲ್ಲ. ಸುಬ್ರಾಯ ಭಟ್ರನ್ನ ಸೋಲಿಸಿ BJP ಅಧಿಕಾರಕ್ಕೆ ಬರಬೇಕು ಅಂತ ಒಂದು ಪ್ರಯತ್ನ ಸಾಗಿದ್ದು, ಅದರಲ್ಲಿ ಯಶಸ್ವಿ ಆಗುತ್ತೆ. ಈ ಕಾಲಘಟ್ಟದಲ್ಲಿ ಅದು ಎಮರ್ಜೆನ್ಸಿಯ ನಂತರ ಅಂತ ಅನ್ಬೋದು. ಅದಕ್ಕಿಂತ ಮೊದಲು ಸಹಕಾರ ಭಾರತಿ ಎನ್ನುವಂಥ ಕಲ್ಪನೆ ಇರಲಿಲ್ಲ. ಸಹಕಾರ ಭಾರತೀಯ ಕಲ್ಪನೆ ಕೂಡ ಬಂದದ್ದು ಮಹಾರಾಷ್ಟ್ರದಿಂದ, ಗುಜರಾತಿನಿಂದ. ಮಹಾರಾಷ್ಟ್ರದಲ್ಲಿ ಮುಂದೆ ಇತ್ತು. ಹಾಗೆ ಕರ್ನಾಟಕದಲ್ಲಿ ಸಹಕಾರ ಭಾರತಿಯನ್ನ ಕಟ್ಟಬೇಕು, ಬೆಳೆಸಬೇಕು ಅಂತೇಳಿ ನನ್ನನ್ನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಅದಕ್ಕೆ ಕೆಲಸ ಮಾಡಲಿಕ್ಕೆ ತಿಳಿಸಿದ್ರು. ನಾನು ದುಡಿತಾ ಇದ್ದೆ. ಇವತ್ತು ಪ್ರಶ್ನೆ ಬಂದಿರೋದು, SKCMS ಇಂಥ ಒಂದು ದೊಡ್ಡ ತಾಯಿ ಸ್ವರೂಪದಲ್ಲಿ ಇದ್ದಂಥ ಇವತ್ತಿನ ಅಡಿಕೆ ಬೆಳೆಗಾರರು ಯಾರಾದರೂ ಹಂಚಿನ ಮನೆಗಳನ್ನು ಆ ಕಾಲದಲ್ಲಿ ಕಟ್ಟಿದರೆ, ಸೋಗೆ ಮತ್ತು ಮುಳಿಹುಲ್ಲಿನ ಮನೆಯಿಂದ, ಅದು SKCMS ಇಂದ. ಇಲ್ಲಿಂದ ಅಡಿಕೆಯನ್ನು ತಕೊಂಡು ಹೋಗ್ತಿತ್ತು. ಮಂಗಳೂರಿನಿಂದ ನಮಗೆ ಬೇಕಾದಂಥ ದಿನಸಿ ಸಾಮಾನಿನಿಂದ ಹಿಡಿದು ಹಂಚಿನವರೆಗೆ ಕೂಡ ನಮ್ಮ ಊರಿಗೆ ತಲುಪಿಸ್ತಾ ಇತ್ತು.
ಮತ್ತು ಪ್ರತಿಯೊಂದು ಸೊಸೈಟಿಗಳು ಕೂಡ, ಪ್ರಾಥಮಿಕ ಸೊಸೈಟಿಗಳು ಕೂಡ ಅದರ ಏಜೆನ್ಸಿಯನ್ನು ಇಟ್ಟುಕೊಂಡಿದ್ದು, ಅವರಿಗೂ ಕಮಿಷನ್ ಬರ್ತಾ ಇತ್ತು. ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಇದ್ದದ್ದು ನಷ್ಟಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಮೂಲ ಕಾರಣ ಚುನಾವಣೆ ಇಲ್ಲದೆ ನಾವು ಹೇಳಿದವರೇ ನಿರ್ದೇಶಕರಾಗಬೇಕು ಎನ್ನುವ ಕಲ್ಪನೆ ಇಟ್ಟುಕೊಂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಆ ಕಾಲಘಟ್ಟದಲ್ಲಿ ನಾನು ಎಲ್ಲದರಿಂದ ನಿವೃತ್ತನಾಗಿದ್ದೆ. ಇದೊಂದು ಪದ್ಧತಿ ಪ್ರಾರಂಭ ಆಯ್ತು. ಇಲ್ಲಿ ನಾವು ಹೇಳಿದವರೇ, ನೀನು ಅಧ್ಯಕ್ಷನಾಗು, ನೀನು ಕಾರ್ಯದರ್ಶಿ, ಉಪಾಧ್ಯಕ್ಷನಾಗು, ನೀವೆಲ್ಲ ಡೈರೆಕ್ಟರ್ ಆಗಿ, ಇದು ಒಂದು ಸ್ಟೈಲ್ ಪ್ರಾರಂಭ ಆಯಿತು. ಅದರ ಒಟ್ಟು ಪರಿಣಾಮ ಏನಾಯ್ತು ಅಂದ್ರೆ, ಒಂದು ಮಾತೃ ಸಂಸ್ಥೆ ಆಗಿದ್ದಂತ ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಂಘ ಲಾಸಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಅದು ಎಲ್ಲಿವರೆಗೆ ಮುಂದುವರಿಯಿತು ಅಂದ್ರೆ, ದಕ್ಷಿಣ ಕನ್ನಡ ಕೃಷಿಕರ ಸಹಕಾರಿ ಸಂಘವನ್ನು ಉಳಿಸಬೇಕು ಅಂತ ಹೇಳುವಂತ ಒಂದು ಹೊಸ ಕಲ್ಪನೆ ಇಟ್ಟುಕೊಂಡು ಜಾಯಿಂಟ್ ವೆಂಚರ್ ಅಂತ ಹೇಳುವಂತ ಹೆಸರಿನಲ್ಲಿ ರಾವ್ ಅಂಡ್ ರಾವ್ ಸರ್ಕಲ್, ಯಾವುದು ಮಂಗಳೂರಿನ ಹೃದಯ ಭಾಗದಲ್ಲಿದೆಯೋ ಅಲ್ಲಿಯ ಕಟ್ಟಡವನ್ನು ತೆಗೆದು ಜಾಯಿಂಟ್ ವೆಂಚರಿನ ಹೆಸರಿನಲ್ಲಿ ಸ್ಮಾರ್ಟ್ ಡೆವಲಪರ್ಸ್ ಎನ್ನುವಂತ ಒಂದು ಬೋಗಸ್ ಸಂಸ್ಥೆ. ನಾನು ಯಾಕೆ ಬೋಗಸ್ ಸಂಸ್ಥೆ ಅಂತ ಹೇಳಿದ್ರೆ, ಇವತ್ತಕ್ಕೆ ಆಫೀಸ್ ಇಲ್ಲ. ಅದನ್ನ ಟೆಂಡರ್ ಕರೆಯುವಾಗಲೂ ಕೂಡ ಭಾರತ್ ಕನ್ಸ್ಟ್ರಕ್ಷನ್, ಸ್ಮಾರ್ಟ್ ಡೆವಲಪರ್ಸ್, ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್, ಹೀಗೆ 3 ಹೆಸರಿನಲ್ಲಿ ಕರೆದು ಆ ಟೆಂಡರ್ ಅನ್ನು ಒಪ್ಪಿಗೆ ತಗೊಂಡು ಅದನ್ನ ಜಾಯಿಂಟ್ ವೆಂಚರ್ನಲ್ಲಿ ಕಟ್ಟಡ ಕಟ್ಟಿ ಒಂದು ಫ್ಲೋರ್ ಅನ್ನ SKCMSಗೆ ಕೊಡುವುದು ಅಂತ ತೀರ್ಮಾನ ಮಾಡಿ. ಇದರ ಜೊತೆಗೆ ಬೋರ್ಡಿಗೆ ಯಾರು ಬರಲಿಲ್ಲ, ಜನರಲ್ ಬಾಡಿ ಮತ್ತು ಇಲೆಕ್ಷನ್ಗೆ ಯಾರು ನಾಮಿನೇಷನ್ ಹಾಕಲಿಲ್ಲ. ಸರ್ಕಾರ ಬುದ್ಧಿವಂತಿಕೆಯಿಂದ ಅದನ್ನು ಸೂಪರ್ ಸೀಡ್ ಮಾಡಿತ್ತು. ಆ ಜಾಯಿಂಟ್ ವೆಂಚರ್ನಲ್ಲಿ ಏನು ಸೊಸೈಟಿಗಳ ಶೇರು, ಸದಸ್ಯರ ಶೇರು, ಅದರ ಮೇಲೆ ಡೆಪಾಸಿಟ್ ಕಲೆಕ್ಷನ್ ಮಾಡಿದ ಹಣವನ್ನು ಪೂರ್ತಿ ಮುಗಿಸುವುದಂತ ಜಾಯಿಂಟ್ ವೆಂಚರ್ನ ಅಧಿಕಾರಿಗಳು ಮತ್ತು ಜಾಯಿಂಟ್ ವೆಂಚರ್ನ ಕಲ್ಪನೆಯಲ್ಲಿ ಅದನ್ನು ಮಾಡಿಟ್ಟಿದ್ದು. ಆದರೆ ಅದರ ಮೇಲೆ ಪುನಃ DCC ಬ್ಯಾಂಕಿನ ಸಾಲ ತಗೊಂಡು ಪುತ್ತೂರಿನ ಜಾಗೆಯನ್ನು ಆಕ್ಷನ್ಗಿಟ್ಟರು. ಅಷ್ಟವರೆಗೆ ನಾನು ಅಲ್ಲಿ ಪ್ರವೇಶ ಆಗಲಿಲ್ಲ. ನಾನು ಆ ಕ್ಷೇತ್ರದಲ್ಲಿ ಹಿಂದೆ ದುಡಿದು ನಾನು ರಿಟೈರ್ ಆಗಿದ್ದೆ, ಆದರೆ ನಾನು ಪ್ರವೇಶ ಆಗಲಿಲ್ಲ. ಯಾಕಂದ್ರೆ ಇದ್ದಾರಲ್ಲ ಸರಿ ಮಾಡುವವರು, ನಾನು ಸುಮ್ಮನೆ. ಯಾವಾಗ ಪುತ್ತೂರಿನ ಜಾಗೆ ಕೂಡ SKCMS ಪರ್ಚೇಸ್ ಮಾಡಿದ್ದಲ್ಲ, ದಾನ ಸಿಕ್ಕಿದ್ದು. ಅದರಲ್ಲಿ ಒಂದು ಪೋರ್ಷನ್ ಅನ್ನು ಕ್ಯಾಂಪ್ಗೆ ಕೊಟ್ಟಿದ್ದಾರೆ, ಅದನ್ನು ಆಕ್ಷನ್ಗೆ ಇಟ್ಟರು. ಆಗ ಪುತ್ತೂರಿನ ಕೆಲವು ಸಹಕಾರಿಗಳೆಲ್ಲ ಒಟ್ಟು ಸೇರಿ 32 ಜನ ಬಂದಿದ್ರು. ಎಲ್ಲರೂ ಬೇರೆ ಬೇರೆ ಕಡೆ ಕೆಲಸ ಮಾಡಿ. ರಾಮಭಟ್ರು ಇದ್ರು. ರಾಮಭಟ್ರು ಅಲ್ಲಿ ಕರೆದು ನನಗೆ ಮತ್ತು MG ಸತ್ಯನಾರಾಯಣರಿಗೆ ಇದನ್ನು ಹೈಕೋರ್ಟಿನಲ್ಲಿ ಹೋಗಿ ಸ್ಟೇ ಮಾಡಿ ಮುಂದುವರಿಸಬೇಕು ಅಂತ ಹೇಳಿದ್ದೆ. ಇವತ್ತು ಅದು ಹೈಕೋರ್ಟಿನಲ್ಲಿ ಸ್ಟೇ ಆಗಿ, ಆಪ್ಷನ್ ಸ್ಟೇ ಆಗಿದ್ದು 10 ವರ್ಷದಿಂದ ಕೋರ್ಟಿನಲ್ಲಿ ನಡೀತಾ ಇದೆ. ಅದರ ಮೇಲೆ SKCMSನ ಜಾಯಿಂಟ್ ವೆಂಚರಿನಲ್ಲಿ ನಡೆದಿರುವಂತ ಫ್ರಾಡ್, ₹1.5 ಕೋಟಿ ಆಗಿನ ಅಧ್ಯಕ್ಷ DB ಬಾಲಕೃಷ್ಣರಿಗೆ 2 ವರ್ಷ ಮೊದಲೇ ಕೊಟ್ಟಿದ್ದೇನೆ ಎನ್ನುವಂತ ಒಂದು ನೋಟ್. ಇದು ಟೆಂಡರ್ ಕ್ಲಿಯರ್ ಆಗೋದಕ್ಕಿಂತ ಮೊದಲೇ 1.5 ವರ್ಷ ಮೊದಲೇ 1.5 ಕೋಟಿ ಕೊಟ್ಟಿದ್ದೇನೆ. 8 ಕೋಟಿ ಗುಡ್ವಿಲ್ ಕೊಡಬೇಕಿತ್ತು, ಅದನ್ನು ಕೊಟ್ಟಿಲ್ಲ. ಅದು ಮುಂದೆ ಇನ್ನೊಂದು ದಿವಸ ಅದರ ಬಗ್ಗೆ ವಿವರವಾದಂತ ಅದನ್ನು ಕೊಡ್ತೇನೆ. ಈ ರೀತಿ SKCMS ಅನ್ನ ಪೂರ್ತಿ ಮುಗಿಸ್ಲಿಕ್ಕೆ ಹೊರಟಂತ ಒಂದು ಟೀಮ್, ಇವರು ಯಾರು ಮತ್ತೆ ಇದರ ಕಡೆ ಗಮನ ಕೊಡ್ಲಿಲ್ಲ. ಏನಾಗಿದೆ SKCMSನ ಕೆಲಸ, ಯಾಕೆ ಹೀಗೆ ಆಗ್ತಾ ಇದೆ, ಇದರ ಕಡೆ ಕೂತು ಚಿಂತನೆ ಮಾಡಲಿಕ್ಕೆ ಯಾರು ಹೊರಡಲಿಲ್ಲ.
ಬರೀ ನೇಮಕ ಮಾಡಲಿಕ್ಕೆ ನೀನು ಕೂತ್ಕೋ ಅಂತ ಹೇಳುವುದಕ್ಕೆ ಮಾತ್ರ ಇದ್ರು. ಹಾಗಾಗಿ ಕ್ಯಾಂಪ್ಕೋ ಇನ್ನೊಂದು ದಕ್ಷಿಣ ಕನ್ನಡ ಕೃಷಿಕರ ಮಾರಾಟ ಸಹಕಾರಿ ಸಂಘದ ಹಾಗೆ ಅಧಪ್ಪತನಕ್ಕೆ ಇಳಿಯಬಾರದು. ಅದು ಉಳಿಬೇಕು, ರೈತರಿಗೆ ಅನುಕೂಲಕರವಾದಂತ ಕೆಲಸ ಮಾಡಬೇಕು. ಈ ಕಲ್ಪನೆ ಇಟ್ಟುಕೊಂಡು ಇಬ್ಬರನ್ನ ನಾವು ಯೋಚನೆ ಮಾಡಿದ್ವಿ. 6 ಸ್ಥಾನಕ್ಕೆ 8 ಜನ ಈಗ ಇದ್ದಾರೆ. ಅವರು ಸಹಕಾರ ಭಾರತೀಯ ಅಭ್ಯರ್ಥಿಗಳು ಅಂತ ಹೇಳಿಕೊಳ್ತಾ ಇದ್ದಾರೆ. ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಹಾಗೆ ಪತ್ರಕರ್ತರಾಗಿದ್ದಂತ ಮಹೇಶ್ ಪುಚ್ಚಪ್ಪಾಡಿ ಅವರು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿ ನಾಮಿನೇಷನ್ ಹಾಕಿದ್ರು. ಅವರನ್ನು ವಿಡ್ರಾ ಮಾಡಲಿಕ್ಕೆ ಕೇಳಲಿಕ್ಕೆ ಹೋದದ್ದು ಸಹಕಾರ ಭಾರತೀಯರು ಅಲ್ಲ. ಇಬ್ಬರೇ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಹೊರಟಿದ್ರು ಅವರು. ಇಲ್ಲಿಯ ಸಹಕಾರಿ ಸಂಘವನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾರು ಹೊರಟಿದಾರೋ ಅವರು ಹೋಗಿ ವಿಡ್ರಾ ಮಾಡಿಸಿದ್ರು. ಬರೇ ಕ್ಯಾಂಪ್ಕೋ ಮಾತ್ರ ಅಲ್ಲ, ಎಲ್ಲ ಈಗ KMF ನೀನು ನಿಲ್ಲು, ನೀನು ಬೇಡ, DCC ಬ್ಯಾಂಕ್ ನೀನು ನಿಲ್ಲು, ನೀನು ಬೇಡ, ನೀನು ಹಾಕಬೇಡ, ಇದೆಲ್ಲ ಪ್ರಾರಂಭ ಆಗಿದೆ. ಹಾಗಾಗಿ ಕ್ಯಾಂಪ್ಕೋ ಉಳಿಸಬೇಕು. ಅದಕ್ಕೋಸ್ಕರ MG ಸತ್ಯನಾರಾಯಣರ ಬಗ್ಗೆ 2 ಸಂಗತಿಯನ್ನು ಹೇಳಲೇಬೇಕು. ಸುಬ್ರಾಯ ಭಟ್ರ ಜೊತೆಗೆ ಚೀಲ ಹಿಡಿದುಕೊಂಡು ಆವತ್ತಿನ ಕಾಲದಲ್ಲಿ ಶೇರ್ ಕಲೆಕ್ಷನ್ಗೆ ಹೋಗುವಾಗ ಅವರ ಒಟ್ಟಿಗೆ ಒಬ್ಬ ಹುಡುಗ ಬೇಕಿತ್ತು, ಚೀಲ ಹಿಡ್ಕೊಂಡು MG ಸತ್ಯನಾರಾಯಣ. ಇನ್ನೊಂದು, ಪ್ರತಿ ಮಹಾಸಭೆಗೆ, ಕ್ಯಾಂಪ್ಕೋದ ಮಹಾಸಭೆಗೆ ಪ್ರತಿ ವರ್ಷ ಹಾಜರಾಗ್ತಾ ಇದ್ರು ಮತ್ತು ಪ್ರತಿ ವರ್ಷ ರೈಟಿಂಗ್ ನಲ್ಲಿ ಕ್ವಶನ್ ಹಾಕ್ತಾ ಇದ್ರು. ಪ್ಲಸ್ ಕುಮ್ಕಿ ಹೋರಾಟ, ರೈತರ ದೊಡ್ಡ ಹೋರಾಟಗಳಲ್ಲಿ ಒಂದಾದಂತ ಕುಮ್ಕಿ ರೈಟ್ಸಿನ ಬಗ್ಗೆ ಕೋರ್ಟಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಇವತ್ತು SKSMS ಇದರಲ್ಲಿ ಕೂಡ ನಾನು ಮತ್ತು ಅವರು ಜೊತೆ ಸೇರಿ ಅದನ್ನ ಹೈಕೋರ್ಟಿನಲ್ಲಿ ತಾವೇ ಹೂಡಿ ಕೆಲಸ ಮಾಡ್ತಾರೆ. ಹಾಗಾಗಿ ಒಬ್ಬ ಪ್ರಶ್ನೆ ಮಾಡಬಲ್ಲ, ಯೋಚನೆ ಮಾಡಬಲ್ಲ, ತಪ್ಪನ್ನು ತಪ್ಪು ಅಂತ ಹೇಳಿ ಅದನ್ನು ಸದ್ಯಕ್ಕೆ ತಕೊಂಡು ಹೋಗಬಲ್ಲಂತ ಒಬ್ಬ ಯಶಸ್ವಿ ನಿರ್ದೇಶಕನಾಗಿ ಸತ್ಯನಾರಾಯಣರು ಕೆಲಸ ಮಾಡಬಹುದು ಎನ್ನುವ ದೃಷ್ಟಿಯಿಂದ ಅವರನ್ನು ಗೆಲ್ಲಿಸಿಕೊಡಬೇಕು. 8 ಜನರಲ್ಲಿ 6 ಜನ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಇಬ್ಬರನ್ನ, ಒಬ್ರು MG ಸತ್ಯನಾರಾಯಣ, ಇನ್ನೊಂದು ಕ್ಯಾಂಪ್ಕೋ ಅಂತ ಹೇಳಿದ್ರೆ ಇದೊಂದು ರಾಷ್ಟ್ರೀಯ ಮಾರುಕಟ್ಟೆ ಇರುವಂತ ಸಂಸ್ಥೆ. ನಾನೊಬ್ಬ ಸಹಕಾರಿ ಅಂತ ಹೇಳಿ ಹೋದ್ರೆ ಸಾಕಾಗುದಿಲ್ಲ. ಅಲ್ಲಿ ವೃತ್ತಿಪರನಾಗಿರ್ಬೇಕು, ಪ್ರೊಫೆಷನಲ್ ಆಗಿ ಕೆಲಸ ಮಾಡುವಂತ ಯೋಚನೆ ಇರುವಂತ ಕೆಲವರಾದ್ರೂ ಅಲ್ಲಿ ಇರಬೇಕು. ಲಾಸ್ಟ್ ಟೈಮ್ ಒಮ್ಮೆ ಅಡಿಕೆಗೆ ರೇಟ್ ಕಡಿಮೆ ಆಯ್ತು, ರಾಮ್ ಭಟ್ರು ಅಧ್ಯಕ್ಷ ಆಗಿದ್ದರು. ಯಾಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಈವನ್ ದಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೂಡ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಕ್ಯಾಂಪ್ಕೋ ಕೆಲಸ ಮಾಡ್ತಾ ಇತ್ತು, ಇಲ್ಲ ಅಂತ ಹೇಳುದಿಲ್ಲ, ಅಡಿಕೆ ತಗೊಳ್ತಿತ್ತು, ಮಾರಾಟ ಮಾಡಿ. ಯಾಕೆ ಕಡಿಮೆ ಆಯ್ತು? ಕಡಿಮೆ ಆಗ್ಲಿಕ್ಕೆ ಕಾರಣಗಳೇನು ಗೊತ್ತಿಲ್ಲ. ಇವತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಚಾಕ್ಲೇಟ್ ಪ್ರಾರಂಭ ಮಾಡಿದ್ದು ಇಲ್ಲಿ ಕ್ಯಾಡ್ಬರಿ ಅವರು. ನಮಗೆಲ್ಲ ಸುಮಾರು 20, 30, 40 ವರ್ಷದ ಹಿಂದೆ ಗಿಡಗಳನ್ನ ಕೊಟ್ಟು ಬೆಳೆಸಿದರು. ಆದ್ರೆ ಕ್ಯಾಡ್ಬರಿ ಅವರು ರೇಟ್ ಕಡಿಮೆ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ಅಮೂಲ್ ಬಂತು ಮಾರುಕಟ್ಟೆ, 75, 76, 77 ಸುತ್ತಲೂ. ಅಮೂಲ್ ಒಳ್ಳೆ ರೇಟ್ ಕೊಟ್ಟು ಕೊಕ್ಕೋ ಪರ್ಚೇಸ್ ಮಾಡ್ತಾ ಇತ್ತು. ಆದ್ರೆ ಅಮೂಲ್ನ ಮೇಲೆ ಇಷ್ಟು ದಬಾವು ಕ್ಯಾಡ್ಬರಿ ಪ್ರಾರಂಭ ಮಾಡಿತ್ತು, ಅವರು ಮಾರುಕಟ್ಟೆಯಿಂದ ಹೊರಗೆ ಬಂತು. ಆಗ ಮತ್ತೆ ಕೊಕ್ಕೋಗೆ ರೇಟ್ ಕಡಿಮೆ ಆಯಿತು. ಆಗ ಸುಬ್ರಾಯ ಭಟ್ರು ಮತ್ತೆ ಕ್ಯಾಂಪ್ಕೋದ ಹೆಸರಿನಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಪ್ರಾರಂಭ. ಈ ಚಾಕ್ಲೇಟ್ ಫ್ಯಾಕ್ಟ್ರಿ ನಡೀತಾ ಇತ್ತು.
ಆ ಕಾಲಘಟ್ಟದಲ್ಲಿ ಸಹಜವಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಲ್ಟಿನ್ಯಾಷನಲ್ಸ್ ಸುಮ್ಮನೆ ಕೂತ್ಕೊಳ್ಳುದು, ಎಲ್ಲಿ ಗಾಳ ಹಾಕಿ ಯಾವುದು ಸಿಕ್ಕಲಿಕ್ಕೆ ಆಗ್ತದೆ ಅದು ಪ್ರಯತ್ನ ಮಾಡ್ತಾರೆ. ನೆಸ್ಲೆ ಒಂದು ಒಳ್ಳೆ ಆಫರ್ ಕೊಟ್ಟಿತ್ತು, ನೀವು ಇಷ್ಟವರೆಗೆ ಹಾಕಿದಷ್ಟು ಹಣವನ್ನ ನಿಮಗೆ ಇಂಟ್ರೆಸ್ಟ್ ಫ್ರೀ ಡೆಪಾಸಿಟ್ ಕೊಡ್ತೇವೆ, ಪ್ಲಸ್ ನಿಮಗೆ ಬೇಕಾದ ಚಾಕ್ಲೇಟ್ ಅನ್ನ ಮಾಡಿ ಕೊಡ್ತೇವೆ, ಪ್ಲಸ್ ನಿಮಗೆ ತಿಂಗಳಿಗೆ ಇಷ್ಟು ಬಾಡಿಗೆ ರೂಪದಲ್ಲಿ ಹಣ ಕೊಡ್ತೇವೆ. ಒಪ್ಪಿಗೆ ಆಯ್ತು ತಕ್ಷಣ. ಆ ಕಾಲಘಟ್ಟದಲ್ಲಿ ಸುದೈವಕ್ಕೆ ನಾನು ಭಾಜಪದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮುರಳಿ ಮನೋಹರ್ ಜೋಶಿ ಅವರು ಪುತ್ತೂರಿಗೆ ಬಂದರು. ಸುಭದ್ರದಲ್ಲಿ ಕಾರ್ಯಕರ್ತರ ಸಮಾವೇಶ ಆಯಿತು. ಅವರ ಒಟ್ಟಿಗೆ ಪ್ರವಾಸ ನಾನು ಮಾಡ್ಲಿಕ್ಕಿತ್ತು. ನಾನು ಮುರಳಿ ಮನೋಹರ್ ಜೋಶಿ ಅವರಲ್ಲಿ ಕೇಳಿದೆ, ಇಲ್ಲಿ ಒಂದು ಸಹಕಾರಿ ಕ್ಷೇತ್ರದ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಒಮ್ಮೆ ನೋಡ್ತೀರಾ? ಓ ಅದಕ್ಕೆ ಹೋದು. ರಾಮಭಟ್ರು ಅಧ್ಯಕ್ಷರಿದ್ರು, ಒಳಗೆಲ್ಲ ಹೋಗಿ ತೋರಿಸಿ ಸಂಜೆ ಕಾರ್ ಹತ್ತಿ ಉಡುಪಿ ಕಡೆಗೆ ಹೋಗುವಾಗ ಕೇಳಿದೆ, ಕೈ ಸಾಲಾಗ ಬಹುತ್ ಬಡಿಯ ಹೇಳಿ. ನಾನು ಹೇಳಿದೆ, ಅದು ನೆಸ್ಲೆಗೆ ಹೊರಟು ಹೋಗ್ತಾ ಇದ್ದೆ. ಕ್ಯಾ ಅಷ್ಟು ಶಾಕಿಂಗ್ ನ್ಯೂಸ್ ಹೇಳಿ ಕೇಳಿದೆ, ಇಷ್ಟು ದೊಡ್ಡ ಫ್ಯಾಕ್ಟ್ರಿ ನೆಸ್ಲೆಗೆ ಕೊಡ್ತಾ ಇದ್ದೀರಾ? ನಾನು ಹೇಳಿದೆ, ನೀವು ಮಾತ್ರ ಇದನ್ನು ಉಳಿಸಬಲ್ಲಿರಿ, ಯಾಕರ್ನ ಅಂತ. ಅಲ್ಲಿಂದ ನೇರ ಸರಸಂಘ ಚಾಲಕರಿಗೆ ಉಡುಪಿಯಿಂದ ಫೋನ್. ಇವತ್ತದು ಉಳಿದಿದೆ, ಇಲ್ಲದ್ರೆ ಯಾವಾಗ ನೆಸ್ಲೆಗೆ ಹೋಗಿ ಆಗುತ್ತೆ. ಎಲ್ಲ ಅನುಭವದ ಆಧಾರದಲ್ಲಿ ಇಬ್ಬರನ್ನ ಇಲ್ಲಿ ಇರಬೇಕು. ಒಬ್ರು ಪ್ರೊಫೆಷನಲ್ ಆಗಿ ರಾಮಪ್ರತೀಕ್, ಇವತ್ತು ಗ್ರಾಮಜನ್ಯದ ಮುಖಾಂತರ ದಕ್ಷಿಣ ಭಾರತ ದೊಡ್ಡ ಜೇನು ಫ್ಯಾಕ್ಟ್ರಿ. ಹಾಗಾಗಿ ಒಬ್ಬ ಪ್ರೊಫೆಷನಲ್ ಆಗಿ ರಾಮಪ್ರತೀಕ್ ಇರಲಿ, ಒಬ್ಬ ಸಹಕಾರಿ ಕ್ಷೇತ್ರದ ಬಗ್ಗೆ ಗೌರವದಿಂದ ಕೆಲಸಗಳನ್ನ ಮಾಡಿ ರೈತರ ಪರವಾಗಿ ಕೆಲಸ ಮಾಡುವಂತ ಎಂ ಜಿ ಸತ್ಯನಾರಾಯಣ, ಇವರು ಇಬ್ಬರನ್ನು 6 ಜನರಲ್ಲಿ ಇವರಿಬ್ಬರನ್ನು ಸಹ ಚುನಾಯಿಸಿ ಕೊಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸದಸ್ಯ ಇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಇಚ್ಛೆ. ಹುಚ್ಚಪಾಂಡಿಯವರು ಸಹ ನಾಮಿನೇಷನ್ ಹಾಕಿದ್ರು. ಅವರಿಗೆ ಅಲ್ಲ ನೋಡಿ, ಚುನಾವಣೆಯಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಎದುರಿಸಬೇಕಾದ್ರೆ ಸ್ವಲ್ಪ ಧೈರ್ಯ ಹೆಚ್ಚಬೇಕಾಗ್ತದೆ. ಏನ್ ಹೇಳ್ತೀರಿ ಅದಕ್ಕೆ? ಅದು ಇಲ್ಲೇ ಪಾಪ ಅವರಿಗೆ ಸ್ವಲ್ಪ ಹೆದರಿಕೆ ಆಯ್ತು ಒಂದು ಭಾಗ. ಅಲ್ಲ, ನನಗೇನಾಯ್ತು ಹೇಳ್ತೇನೆ, ಅವ್ರಿಗೆ ಅವ್ರು ಪುತ್ತೂರಿನಲ್ಲಿದ್ದರು. ಅಲ್ಲಿಂದ ಎಲಿಮಲೆಯಲ್ಲಿ ದೊಡ್ಡ ಮೀಟಿಂಗ್ ಆಗಿ 2 ಗಂಟೆಯ ಮೀಟಿಂಗ್ ಆಗಿ ಎಲ್ಲ ಆಗಿ ಅವ್ರು ವಿಡ್ರಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಅವ್ರು ಪುತ್ತೂರಿಗೆ ಬಂದರು. ಏನು ಅಂತ ನಿಶ್ಚಯ ಮಾಡಿ ನನ್ನ ಸಹೋದ್ಯೋಗಿಗಳ ಜೊತೆ ಕೆಲವರಲ್ಲೆಲ್ಲ ಮಾತನಾಡಿದ್ದಾರೆ. ಅಷ್ಟಾಗೂ ಅವರ ಮಾವನ ಕಡೆಯಿಂದ ಅವರು ನನಗೆ ಹೇಳಿದಾಗೆ, ಮಾವನ ಕಡೆ ಅವರು ಕೇರಳದಲ್ಲಿದ್ದಾರೆ, ಸ್ವಲ್ಪ ಮತ್ತು ಮನೆಯವರಿಗೆ ಸಹ ಸ್ವಲ್ಪ ಅಂದ್ರೆ ಇಡೀ ರಾತ್ರಿ ಅವರನ್ನು ನಿದ್ದೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅಷ್ಟು ಫೋನ್ ಬಂದಿದೆ ವಿಡ್ರಾ ಮಾಡಿ. ಯಾಕೆ ಗೊತ್ತಿದೆ ಅಲ್ಲ ಮರ, ಹೇಳ್ಬೇಕು. ಅಲ್ಲ ಯಾಕೆ ನೋಡಿ ಅಲ್ಲ ಗೊತ್ತಿಲ್ಲ, ಇದೇ ಸಮಸ್ಯೆ ಇರೋದು. ಇದ್ದೇ ಇರ್ತದೆ. ಯಾಕಂದ್ರೆ ನಿಮಗೆ ಈ ಮಲ್ಟಿನ್ಯಾಷನಲ್ಸ್ ಅಥವಾ ನೀವು ದೊಡ್ಡ ಬಂಡವಾಳಶಾಹಿ ಪರ್ಚೇಸರ್ಸ್ ಏನಿದ್ದಾರೆ, ಅವರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಅದಕ್ಕೆ ಇನ್ನೊಂದು ನಿಮಗೆ ಹೇಳಲೇಬೇಕಾದದ್ದು, ಕ್ಯಾಂಪ್ಕೋದಲ್ಲಿ ಒಂದು ಅಡ್ವಾನ್ಸ್ ಸೇಲ್ ಅಂತ ಹೇಳುವಂತ ಒಂದು ಪ್ರಕ್ರಿಯೆ ಇದೆ. ನಮಗೆ ನಿಮಗೆ ಯಾರಿಗೂ ಗೊತ್ತಿರುತ್ತೆ. ಅಡ್ವಾನ್ಸ್ ಸೇಲ್ ಅಂದ್ರೆ ಏನು ಅಂದ್ರೆ, ಇವತ್ತು ಅಡಿಕೆಗೆ 300 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, ಈಗಿನ ರೇಟ್ ಅಲ್ಲ, 300 ರೂಪಾಯಿ ಇದೆ. ನಾನು ನಿಮ್ಮಿಂದ ಅಡಿಕೆಯನ್ನ 350ಕ್ಕೆ ತಗೊಳ್ತೇನೆ ಅಂತ ಹೇಳಿ ಕೆಲವು ಆರಿಸಿದ ಸೇಟ್ಗಳ ಜೊತೆಗೆ ಒಂದು ಒಪ್ಪಂದ. ಅದು 350ಕ್ಕೆ ತಗೊಳ್ಳುವುದು ಯಾವಾಗ ಅಂದ್ರೆ 400 ರೂಪಾಯಿ ಆಗ. ಇದಕ್ಕೆ ಅಡ್ವಾನ್ಸ್ ಸೇಲ್ ಅಂತ. ನಾನು ಅದನ್ನು 2-3 ಸಲ ಜನರಲ್ ಬಾಡಿಯಲ್ಲಿ ಪ್ರಶ್ನೆ ಮಾಡಿದ್ದೇನೆ. ಆದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಹಾರಿಸಿ ಬಿಟ್ಟು ಬಿಡ್ತಾರೆ.
ಇನ್ನೊಂದು ಇವತ್ತು ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಸದಸ್ಯತನ ಇದೆ. ವೋಟಿಂಗ್ ರೇಟ್ ಇರುವುದು ಸುಮಾರು 5,000. ಅದರಲ್ಲಿ 1,500 2,000 ಬಂಟ್ವಾಳದ ಸುತ್ತಮುತ್ತ. ಯಾಕೆಂದ್ರೆ ಹತ್ತಿರದ ಮಂಗಳೂರು ಇರುವುದರಿಂದ ಅವರೆಲ್ಲರೂ ಜನರಲ್ ಬಾಡಿಗೆ ಹೋಗ್ತಾರೆ. ಇದಕ್ಕೂ ಕೂಡ ಒಂದು ಹಿಂದೆ ಸಲಹೆ ಮಾಡಿದ್ದೇವೆ. ರೆಪ್ರೆಸೆಂಟೇಟಿವ್ ಜನರಲ್ ಬಾಡಿ ಅಂತ ಹೇಳ್ತಾರೆ. ಈಗ ಸೊಸೈಟಿಗಳೆಲ್ಲ ಮೆಂಬರ್ ಹಾಗಂತೇಳಿ ಎಲ್ಲ ಡೈರೆಕ್ಟರ್ಸ್ ಇಲ್ಲಿ ಬರುವುದಿಲ್ಲ. ಆ ಡೈರೆಕ್ಟರ್ಗಳಲ್ಲಿ ಒಬ್ಬ ಅಧ್ಯಕ್ಷ ಇರಬಹುದು, ಯಾರಾದರೂ ಒಬ್ಬ ಅವರು ನಿಶ್ಚಯ ಮಾಡಿ ಕಳಿಸ್ತಾರೆ. ಹಾಗೇನೆ ಪ್ರತಿ ತಾಲೂಕಿನಲ್ಲಿ ಒಂದು ಜನರಲ್ ಬಾಡಿ ಮಾಡಿ, ಜನರಲ್ ಬಾಡಿಯಿಂದ 100 ಜನ ರೆಪ್ರೆಸೆಂಟೇಟಿವ್ ಆಗಿ ಕೇಂದ್ರದ ಜನರಲ್ ಬಾಡಿಗೆ ಬರುವ ಹಾಗೆ. ಆಗ ಎಲ್ಲರ ಭಾವನೆಗಳಿಗೂ ಮತ್ತು ಎಲ್ಲ ಕಡೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ. ಇವತ್ತು ದೂರದ ಕೇರಳದಿಂದ, ಶಿವಮೊಗ್ಗ ಭಾಗದಿಂದ, ಉತ್ತರ ಕನ್ನಡದಿಂದ ಜನರಲ್ ಬಾಡಿಗೆ ಬಂದು ಹೋಗುವುದು ಅಂದ್ರೆ ಒಂದು ದೊಡ್ಡ ತ್ರಾಸದಾಯಕ ಕೆಲಸ. 3 ಜನರಲ್ ಬಾಡಿಗೆ ಬಾರದಿದ್ರೆ ನಿಮಗೆ ವೋಟಿಂಗ್ ರೈಟ್ ಇಲ್ಲ. ಈ ಎಲ್ಲ ಕಾರಣಗಳಿದಾವಲ್ಲ, ಇದನ್ನು ಸುಲಲಿತವಾಗಿ ಮಾಡಬೇಕಲ್ವಾ. ರೈತರಿಗೆ ತಮ್ಮ ಹಕ್ಕನ್ನ ಕೊಡ್ಲಿಕ್ಕೆ, ಸದಸ್ಯರಿಗೆ ತಮ್ಮ ಹಕ್ಕನ್ನ ಕೊಡುವಂತ ಕೆಲಸ ಮಾಡಬೇಕಲ್ಲ. ಇದು ಮಾಡ್ತಾ ಇಲ್ಲ. ಮೊದಲೆಲ್ಲೋ ಒಂದು ಕಡೆಯಲ್ಲಿ ಒಂದು 8 ವರ್ಷ 10 ವರ್ಷದ ಮೊದಲು ಪ್ರತಿ ಹೋಬಳಿ ಅಥವಾ ಒಂದು ವಿಟ್ಟದಲ್ಲ ಆಗ್ಬೇಕು, ಪುತ್ತೂರಲ್ಲ ಆಗ್ಬೇಕು, ಸುಳ್ಳ್ಯದಲ್ಲ ಆಗ್ಬೇಕು, ಕ್ಯಾಂಪದ ಒಂದು ವಿಶೇಷ ಸಭೆಗಳನ್ನ ಮಾಡಿ ಬೆಳಗ್ಗೆ ಕೂಡ ಬೆಳೆಗಾರರ ಸಭೆಯನ್ನ ಮಾಡಿ ಒಂದು ಆಧಾರತೆಯನ್ನ ಮಾಡ್ಕೊಳ್ಳುವಂತ ಕೆಲಸ ಆಗ್ಬೇಕು. ಈಗ ಏಕಾಏಕಿ ನಿಲ್ಲಿಸಿದ್ದಾರೆ. ಎರಡು ಭಾಗ ಅದು. ಅದರಲ್ಲಿ ಸಹ ಅಡಿಕೆ ಬೆಳೆಗಾರರ ಸಭೆಯನ್ನ ಕರೆದಿದ್ದೇವೆ ಅಂತ ಹೇಳುವುದಷ್ಟು ಯಾರಿಗೂ ಇಂಟಿಮೇಷನ್ ಇರುವುದಿಲ್ಲ. ಅದನ್ನು ಸಹ ಸಲಹೆ ಮಾಡಿದ್ದೇವೆ ನಾವು. ಅಟ್ಲೀಸ್ಟ್ ನಿಮಗೆಲ್ಲರಿಗೂ ಕ್ಯಾಂಪೋದ ಸದಸ್ಯರ ಮೊಬೈಲ್ ನಂಬರ್ಸ್ ಇದೆ, ಪೋಸ್ಟಲ್ ಅಡ್ರೆಸ್ ಇದೆ. ಇಂಟಿಮೇಟ್ ಇವತ್ತು ಸುಳ್ಯದಲ್ಲಿ ಇಷ್ಟು ಜನ ಎಲ್ಲ ಬನ್ನಿ, ಸುಳ್ಯದ ಎಲ್ಲ ಸದಸ್ಯರಿಗೆ ಇಂಟಿಮೇಟ್ ಮಾಡಬೇಕು. ಅದು ಮಾಡ್ತಾ ಇಲ್ಲ, ಅದನ್ನು ನಿಲ್ಲಿಸಿದ್ದಾರೆ ನೀವು ಹೇಳಿದ್ದಾರೆ. ಅದೇ ರೀತಿ ವಿಟ್ಲದ ಸುತ್ತಮುತ್ತಲಿನ ಅಡಿಕೆಗೆ ಭಾರತದ ಮಾರುಕಟ್ಟೆಯಲ್ಲಿ ಒಳ್ಳೆಯ ಗೌರವದ ಅಡಿಕೆ ಅಂತ ಹೆಸರು. ಅದು ಕುಂದಾಪುರದ ಅಡಿಕೆಯೂ ಬರ್ತದೆ, ಸುಳ್ಯದ ಅಡಿಕೆಯೂ ಬರ್ತದೆ, ಕಾರ್ಕಳದ ಅಡಿಕೆಯೂ ಬಂದು ಮಾರಾಟ ವಿಟ್ಲದ ಹೆಸರಿನಲ್ಲಿ ಆಗ್ತದೆ, ಬಿಲ್ ಆಗ್ತದೆ. ಕಳೆದ ಬಾರಿಯಲ್ಲಿ ಕಾಲದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದ್ದು. ಆಗ ಯಾರು ಕಳೆದ ಒಂದು ಪ್ರತಿ ಮಹಾಸಭೆಯಲ್ಲಿ ಮಾತಾಡ್ತೇವೆ. ಆಗ ಅಲ್ಲಿ ಒಂದು ವ್ಯವಸ್ಥಿತವಾದಂತ ಇನ್ನೊಂದು ಗುಂಪು ಇರ್ತದೆ, ನಿಮ್ಮನ್ನ ಅವರು ಇನ್ನೊಂದು ಸ್ವರದಿಂದ ಮಾತಾಡ್ತಾರೆ. ಇದು ಒಂದು. ಇನ್ನೊಂದು ಹೇಳಲೇಬೇಕಾದದ್ದು, ಕಳೆದ ಸಲ 2 ವರ್ಷ ಹಿಂದೆ 2 ಲೋಡ್ ಅಡಿಕೆ, ಅದಕ್ಕೆ ಕ್ವಾಲಿಟಿ ಇರ್ತದಲ್ಲ ಅಡಿಕೆಗೆ, ಇಲ್ಲಿಂದ ಹೋಯ್ತು ಗುಜರಾತಿಗೆ, ಹಾಗೆ ವಾಪಸ್ ಬಂತು. ಕ್ಯಾಂಪ್ಕೋ ಲಾಸ್ ಆಗುವುದಕ್ಕೆ ಮೂಲ ಕಾರಣಗಳು ಅಂತದ್ದು. ಇನ್ನೊಂದು, ನಾವು ಅವತ್ತಿನಿಂದ ಸಲಹೆಗಳನ್ನು ಮಾಡ್ತಾ ಬಂದಿದ್ದೇವೆ. ಅಡಿಕೆಯಲ್ಲಿ ಗ್ರೇಡಿಂಗ್ ಇದೆ. ಈಗ ಮೋಟಿ, ಸೇವರ್ಧನ್, ಹೀಗೆ ಬೇರೆ ಬೇರೆ ಇದೆ. ಇದು ಕ್ಯಾಂಪ್ ಪರ್ಚೇಸ್ ಮಾಡಿದ ನಂತರ ಇಲ್ಲಿ ಮಾಡೋದು. ಇದರ ಬದಲು ನಿಮ್ಮ ಸಹಕಾರಿ ಸಂಘಗಳಿದಾವೆ, ಅಲ್ಲಿ ಒಂದು ಅದನ್ನ ಗ್ರೇಡಿಂಗ್ ಮಾಡಲಿಕ್ಕೆ ಬೇಕಾಗಿರುವಂತ ಎಂತ ಹೇಳ್ಬೋದು, ಗಾರ್ಬ್ಲಿಂಗ್ ಯೂನಿಟ್ ಹಾಕಿದರೆ ನಿಮ್ಗೆ ಕ್ಯಾಂಪ್ಕೋಗೆ ನೇರವಾಗಿ ರೈತರೇ ಇಷ್ಟು ಸೇವರ್ಧನ್, ಇಷ್ಟು ಮೋಟಿ, ಇಷ್ಟು ಅದು, ಇಷ್ಟು ಇದು ಎಲ್ಲವನ್ನು ಕೊಡ್ಲಿಕ್ಕೆ ಸಾಧ್ಯ. ಮಾರುಕಟ್ಟೆ ರೈತನಿಗೂ ಗೊತ್ತಾಗ್ತದೆ ಏನು ಯಾವುದಕ್ಕೆ ಮಾರುಕಟ್ಟೆ ಇದೆ. ಇವತ್ತು ನಾವು ಹೇಗೆ ಬೆಳೀತಾ ಇದ್ದೇವೆ ಅಂದ್ರೆ ಒಟ್ಟು ಬೆಳಿತೇವೆ, ಹೆಚ್ಚು ಅಡಿಕೆ ಸಿಗುವುದನ್ನು ಬೆಳೀತಾ ಇದ್ದೇವೆ. ಅದು ಅಲ್ಲ, ಅದು ತಿನ್ಲಿಕ್ಕೆ ಯೋಗ್ಯವಾದಂಥ ಅಡಿಕೆ ಯಾವುದು, ಅದನ್ನ ಬೆಳೆಸಿ ಅಲ್ಲಿ ಕೊಟ್ಟರೆ ಅಲ್ಲಿ ಮಾರುಕಟ್ಟೆ ಇರ್ತದೆ. ಈಗ ಒಂದು ಪ್ರಶ್ನೆ, ಈಗ ಈ ಸಹಕಾರ ಭಾರತಿ ಮತ್ತು ಆ ಇಬ್ಬರು ಇಂಟರ್ನಲ್ ಏನು ಸಂಬಂಧ ಇಲ್ಲ ಅಲ್ಲ, ಅವರ ನಡುವೆ. ಯಾಕಂದ್ರೆ ಈ ಹಿಡಿತ ಇಟ್ಕೊಳ್ಳುವಂಥದ್ದು ಇಬ್ಬರು ಅಂತ ತಿಳ್ಕೊಂಡ್ರೆ ನಾವು. ಪುತ್ತೂರು ಬಿಜೆಪಿಯನ್ನು ಏನು ಮಾಡಿದ್ರು, ಹೈಜಾಕ್ ಯಾರು ಮಾಡಿದ್ರು? ಪುತ್ತೂರು ಶಕುಂತಲಾ ಶೆಟ್ಟಿ ಬೇಡ, ಮಲ್ಲಿಕಾ ಪ್ರಸಾದ್ ಆಗಬೇಕು ಅಂತ ಯೋಚನೆ ಮಾಡಿದವರು ಯಾರು? ಕಾರ್ಯಕರ್ತರಲ್ಲ, ಇಬ್ರೇ. ರಾಮ್ ಭಟ್ರಲ್ಲಿಗೆ ಬಂದು ಹೇಳಿದವರು ಇಬ್ರೇ, ಅವರೇ ಇಬ್ರು ಈಗಲೂ ಅದನ್ನೇ ಮಾಡ್ತಾ ಇದ್ರು. ಈ ಒಂದು ಹಿಡಿತ ಕಪಿಮುಷ್ಟಿ ಉಂಟಲ್ಲ, ಇದನ್ನು ಬಿಡಿಸುವಂತ ಅವಶ್ಯಕತೆ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.